ವಿಡಿಯೋ ಎಲ್ಲ ಕಡೆ ಹಾಕ್ಬಿಡ್ತೀನಿ, ಕೈ ತೆಗೀರಿ ಫಸ್ಟು. ನಾವು ಕಷ್ಟಪಟ್ಟು ಕೊರೋನಾ ಟೈಮಲ್ಲಿ 10 ರೂಪಾಯಿ ನಿಮಗೆ ಕೊಡ್ತೀವಿ ಅಂತಂದರೆ ನಿಮ್ಮ ನಿಯತ್ಗೆ ಇಲ್ಲ, ತೆಗೀರಿ, ಕೈ ತೆಗೀರಿ. ಬೆಂಗಳೂರಿನಲ್ಲಿ ವ್ಯಕ್ತಿಯೋರ್ವ ಕೈಕಾಲು ಚೆನ್ನಾಗಿದ್ದರೂ ಕೈ ಇಲ್ಲದಂತೆ ವೇಷ ಧರಿಸಿ ಭಿಕ್ಷೆ ಬೇಡುತ್ತಿದ್ದು, ವ್ಯಕ್ತಿಯೊಬ್ಬರು ಆತನನ್ನು ತಡೆದು ಆತನಿಗೆ ಕೈ ಇರುವುದನ್ನು ಬಯಲುಗೊಳಿಸಿದ ವಿಡಿಯೋ ವೈರಲ್ ಆಗಿದೆ. ಬೆಂಗಳೂರು ಜಯನಗರದ ಸೌತ್ ಅಂಡ್ ಸರ್ಕಲ್ ನಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಎನ್ನುವುದು ತಿಳಿದು ಬಂದಿಲ್ಲ. ಜೊತೆಗೆ ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಯನ್ನು ತಡೆದ ವ್ಯಕ್ತಿ ಯಾರು ಎನ್ನುವುದು ತಿಳಿದು ಬಂದಿಲ್ಲ. ಕೈ ಇದ್ದರೂ ಅಂಗವಿಕಲನಂತೆ ನಟಿಸುತ್ತಾ ಜನರ ಅನುಕಂಪ ಗಿಟ್ಟಿಸುತ್ತಿದ್ದ ವ್ಯಕ್ತಿಯನ್ನು ತಡೆದ ವ್ಯಕ್ತಿಯೋರ್ವ ನಿನ್ನ ಕೈ ತೋರಿಸು, ಶರ್ಟ್ ಬಿಚ್ಚು ಎಂದು ಗದರಿ ಬಿಚ್ಚಿಸಿದ್ದು, ಈ ವೇಳೆ ಆತನಿಗೆ ಕೈಗಳಿರುವುದು ಪತ್ತೆಯಾಗಿದೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಜೊತೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕೆಲವರು ಕೈಕಾಲು ಚೆನ್ನಾಗಿದ್ದರೂ ದುಡಿದು ತಿನ್ನಬಾರದೆ ಈ ರೀತಿಯಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕೆಂದು ಪ್ರಶ್ನಿಸಿದ್ದಾರೆ. ಇಡೀ ದೇಶವನ್ನೇ ಲೂಟಿ ಹೊಡೆಯುತ್ತಿರುವ ಸಂದರ್ಭದಲ್ಲಿ ಹೊಟ್ಟೆಪಾಡಿಗಾಗಿ ಈ ರೀತಿಯ ಕೆಲಸ ಮಾಡುವವರು ದೊಡ್ಡ ವಿಷಯವಾಗಿ ಕಾಣುತ್ತಾರೆ. ಹೈಫೈ ಕಚೇರಿಯಲ್ಲಿ ಸುಳ್ಳು ಹೇಳಿ ಭಿಕ್ಷೆ ಬೇಡಿ ಕೋಟಿಗಟ್ಟಲೆ ಸಂಪಾದಿಸುವವರನ್ನು ಮೊದಲು ಹಿಡಿಯಿರಿ ಎಂಬ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಅಪ್ಪ ಸೌತ್ ಅಂಡ್ ಸರ್ಕಲ್ ಅಲ್ಲಿ ಕೈ ಇಲ್ಲದ ಥರ ನಾಟಕ ಮಾಡ್ತಾನೆ ಅಪ್ಪ. ಬಿಚ್ಚಿ ಬಿಡಿ ಬಿಡಿ, ತೆಗೀರಿ ತೆಗೀರಿ ತೆಗೀರಿ, ಬಿಚ್ಚಿ ಬಿಚ್ಚಿ, ನೀವು ಬಿಚ್ಚಿ. ಈ ಥರ ಚೀಟ್ ಮಾಡೋದು ಏನಕ್ಕೆ ನೀವು? ಬಿಚ್ಚಿ ಫಸ್ಟ್, ಬಟ್ಟೆ ಬಿಚ್ಚಿ, ಬಿಚ್ಚಿ ಬಟ್ಟೆ ಬಿಚ್ಚಿ ಹೇಳ್ತೀನಿ, ಬಟ್ಟೆ ಫಸ್ಟು ಅರ್ಧ ಹಾಕ್ಬಿಡ್ತೀನಿ ನಾನು ಇವಾಗ. ಬಿಚ್ಚಿ. ಯಾಕೆ ಈ ರೀತಿ ಚೀಟ್ ಮಾಡೋದು ನೀವು? ಕೈ ಇದೆಯಾ ಇಲ್ಲ ನಿಮಗೆ? ಐತಾ ಇಲ್ವಾ ಕೈ? ಕೈ ಇದೆಯಾ ಇಲ್ವಾ ನಿಮ್ಗೆ? ಅಷ್ಟೇ ಇವಾಗ. ಕೈ ಇದೆಯಾ? ಕೈ ಇದೆಯಾ ಇಲ್ವಾ ನಿಮಗೆ? ಕೈ ಇಲ್ವಾ? ಇಲ್ವಾ ಹೇಳಿ ಕೈ. ಇನ್ನೂ 100 ರೂಪಾಯಿ ಕೊಡ್ತೀನಿ, ಕೈ ಇಲ್ವಾ ಹೇಳಿ? ಹೇಳಿ, ಕೈ ಇಲ್ವಾ ನಿಮಗೆ? ಇದೇನಿದು? ಏನು ಸರ್ ಇದು? ಅಲ್ಲ, ಇದು ನಾಟಕ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಇದು? ನಾವು ಕೊರೋನಾ ಟೈಮಲ್ಲಿ ಕೆಲವರು ದುಡ್ಡು ಸಂಪಾದನೆ ಮಾಡಿಕೊಂಡು ನಿಮಗೆ 10 ರೂಪಾಯಿ ಕೊಡ್ತಾರೆ, ಯಾಕೆಂದರೆ ಕೈ ಇಲ್ಲ ಅಂತ. ಇದು ಯಾಕೆ? ಬಿಚ್ಚಿ ಸರ್, ಬಿಚ್ಚಿ ಹೇಳ್ತೀನಿ, ಬಿಚ್ಚಿ ಹೇಳ್ತೀನಿ, ಬಿಚ್ಚಿ ಸರ್. ನೀವು ಈ ಥರ ಚೀಟ್ ಯಾಕೆ ಮಾಡ್ತೀರಾ? ನಿಮ್ಗೆ ಯೋಗ್ಯತೆ ಇಲ್ವಾ ಕಷ್ಟಪಟ್ಟು ಕೆಲಸ ಮಾಡಿ ತಿನ್ನಕ್ಕೆ? ನಿಮಗೆ ಸೌತ್ ಅಂಡ್ ಸರ್ಕಲಲ್ಲಿ ನೋಡಿ, ಸೌತ್ ಅಂಡ್ ಸರ್ಕಲಲ್ಲಿ ಅಪ್ಪ ಈ ರೀತಿ ನಾಟಕ ಮಾಡ್ತಾನೆ. ಬೇಕಾ ನಿಮಗಿದು? ನಾನು 10 ರೂಪಾಯಿ ಏನು ಕೊಟ್ಟೆ ಹೇಳಿ? 20 ರೂಪಾಯಿ ಇದೆ, ನಾವು ಉಳಿಸ್ಬೇಕು ಅಂತ ಮಾಡೋಂಥ ದಿನಗಳಿದು. ಹೊಟ್ಟೆ ಉರಿತಾರಲ್ಲ, 10 ರೂಪಾಯಿ ಯಾಕೆ ಕೊಡ್ತೀವಿ ಹೇಳಿ? ನೀವು ಚೆನ್ನಾಗಿರಲಿ ಅಂತ. ನಾಟಕ ಅಲ್ವಾ ಇದು? ಮರ್ಯಾದೆ ತೆಗೀರಿ, ಕೈ ಹೊರಗಡೆ. ಈ ಪ್ಯಾಂಟ್ ಬಿಚ್ಬಿಟ್ಟು ನಿಮಗೆ ಕೈ ತೆಗೀರಿ, ಕೈ ತೆಗೀರಿ ಹೊರಗಡೆ, ತೆಗೀರಿ ಕೈ ಹೊರಗಡೆ, ಕೈ ತೆಗೀರಿ ಹೊರಗಡೆ, ತೆಗೀರಿ ತೆಗೀರಿ ಕೈ. ಚೆನ್ನಾಗಿದೆಯಾ ಇದು? ನಿಮಗೆ ಚೆನ್ನಾಗಿದೆಯಾ? ಶೋಭೆ ತರುತ್ತಾ ನಿಮಗಿದೆಲ್ಲ? ಎಷ್ಟೋ ಜನ ಮುಸ್ಲಿಮ್ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮೆಕ್ಯಾನಿಕ್ಕು, ಪಂಚರಿಸಮ್ಮು. ನಿಮ್ಮ ಥರ ಮಾಡಲ್ಲ. ನಿಮ್ಮಿಂದ ಅಂಥವ್ರು ಕೆಟ್ಟ ಹೆಸರು ಬರುತ್ತೆ. ಟೋಪಿ ತೆಗೀರಿ ಫಸ್ಟ್ ನೀವು, ಟೋಪಿ ತೆಗೀರಿ ಫಸ್ಟ್ ನೀವು, ಟೋಪಿ ತೆಗೀರಿ. ಅವ್ರನ್ನೆಲ್ಲ ಅವಮಾನ ಮಾಡಬೇಡಿ. ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕೆಲವರು ಮುಸ್ಲಿಮ್ಸು. ನಾವು ಅಣ್ಣ ತಮ್ಮ ಇದ್ದಂಗಿದ್ದೀವಿ. ನಿಮ್ಮಂಥರಿಂದ ಅವ್ರಿಗೆಲ್ಲ ಬೈಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಡುತ್ತೆ. ತೆಗೀರಿ ಟೋಪಿ ಫಸ್ಟು ನೀವು. ನಾಚಿಕೆ ಆಗಲ್ವೇನ್ರಿ ಈ ಥರ ಬದುಕ್ತೀರಾ ನೀವು? ಹೊಟ್ಟೆಪಾಡಿ ಕೆಲಸ ಮಾಡಿರಿ, ಕೆಲಸ ಮಾಡಿ, ನೀವು ಕೆಲಸ ಮಾಡಿ ಹೊಟ್ಟೆಪಾಡಿಗೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.